ಚುನಾವಣೆ ಎಂದರೆ ಎಲ್ಲರಿಗೂ ಕುತೂಹಲ, ಕಾತುರ. ಮತದಾನದ ನೈಜ ಅನುಭವ ಪಡೆಯಲು 18 ವರ್ಷ ತುಂಬುವವರೆಗೆ ಕಾಯಲೇಬೇಕು. 18 ವರ್ಷಕ್ಕೆ ಮುಂಚೆ ಮತದಾನ ಹಕ್ಕು ಸಿಕ್ಕಿದ್ರೆ ಹೌದು. ಶಾಲೆಯಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಮಕ್ಕಳು ಮತದಾನದ ಹಕ್ಕಿನ ಖುಷಿಯನ್ನ ಪಡೆದರು. ಚುನಾವಣಾ ಪರಿಕಲ್ಪನೆ ಮಕ್ಕಳಲ್ಲಿ ಮೂಡಿಸುವ ಸಲುವಾಗಿ ಪುತ್ತೂರು ತಾಲೂಕಿನ ಸರ್ಕಾರಿ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ಇಲ್ಲಿಯ ಅಣುಕು ಚುನಾವಣಾ ಪ್ರಕ್ರಿಯೆ ನಡೆಯಿತು. 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳು ಉತ್ಸಾಹದಿಂದಲೇ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. ಶಾಲಾ ನಾಯಕ ಮತ್ತು ಉಪನಾಯಕರ ಸ್ಥಾನಕ್ಕೆ ಸ್ಪರ್ಧೆ ನಡೆಯಿತು. ವಿದ್ಯಾರ್ಥಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಅಭ್ಯರ್ಥಿ ಆಯ್ಕೆಯಲ್ಲಿ ಪಾಲ್ಗೊಂಡರು. ಚುನಾವಣಾಧಿಕಾರಿಯಾಗಿ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಸರೋಜಿನಿ ಅವರು ಸಹಕರಿಸಿದರು. ಪ್ರಿಸೈಡಿಂಗ್ ಅಧಿಕಾರಿಯಾಗಿ ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಿಯಕುಮಾರಿ ಭಾಗವಹಿಸಿದ್ರು. ಮತಗಟ್ಟೆ ಅಧಿಕಾರಿಗಳಾಗಿ ಶಾಲಾ ಎಲ್ಲ ಶಿಕ್ಷಕರು ಸಹಕರಿಸಿದ್ರು. ಚುನಾವಣಾ ಪ್ರಕ್ರಿಯೆ ಮುಗಿದ ಬಳಿಕ ಮತ ಎಣಿಕೆ ಕಾರ್ಯ ನಡೆಯಿತು. ಶಾಲಾ ನಾಯಕನಾಗಿ ಜೀವಂಟಿ 8ನೇ ತರಗತಿ, ಶಾಲಾ ಉಪನಾಯಕನಾಗಿ 7ನೇ ತರಗತಿಯ ಅನಿರುದ್ಧ್ ದೋಟ ಆಯ್ಕೆಯಾಗಿದ್ದಾರೆ. ಏನಾಯ್ತು ಪ್ರಜ್ಞಾ? ಜ್ಯೋತಿ ಪ್ರಕಾಶ್ ಪುಣಚ, ವಿ4 ನ್ಯೂಸ್, ಪುತ್ತೂರು.